ಸರ್ ಒಂದೇನಂದರೆ ಅವ್ರ ತಾಯಿಂದಿರಿಗೆ ನಾನು ಆ್ಯಕ್ಚುಲಿ ಹ್ಯಾಟ್ಸ್ ಆಫ್ ಹೇಳ್ತೀನಿ ಸರ್. ಅವ್ರ ಮಕ್ಕಳನ್ನ ಸಾಯೋದಕ್ಕೆ ಬಿಟ್ಟು ನಮ್ಮಂಥ ಮಕ್ಕಳನ್ನ ಆ್ಯಕ್ಚುಲಿ ಇಲ್ಲಿ ಕಾಪಾಡ್ತಾ ಇದ್ರಲ್ಲ, ಸೊ ಅದಕ್ಕೆ ಏನು ಹೇಳೋಕ್ಕೆ ನಾವು ಆಗಲ್ಲ ಸರ್. ದರ್ ಇಸ್ ನೋ ವರ್ಡ್ಸ್. ಅದಕ್ಕೆ ನಾನು ಆ್ಯಕ್ಚುಲಿ ಮೊನ್ನೆ ಹೇಳಿದ್ದು ವ್ಯಾಲೆಂಟೈನ್ಸ್ ಡೇ ಎಲ್ಲ ತೆಗೆದುಬಿಟ್ಟು ಬ್ಲ್ಯಾಕ್ ಡೇ ಮಾಡಿ ಇದನ್ನು, ವ್ಯಾಲೆಂಟೈನ್ಸ್ ಡೇ ಎಲ್ಲ ತೆಗೆದುಬಿಟ್ಟು ಬ್ಲ್ಯಾಕ್ ಡೇ ಮಾಡಿ ಇದನ್ನು. ಬಟ್ ಆರ್ಡ್ರಲ್ಲ ಸರ್, ನನ್ನ ರಿಕ್ವೆಸ್ಟ್ ಅದು ನನ್ನ ಕಡೆಯಿಂದ ಸರ್ ಅಷ್ಟೇ. ಸರ್ ಒಂದೇನಂದರೆ ಅವ್ರ ತಾಯಿಂದಿರಿಗೆ ನಾನು ಆ್ಯಕ್ಚುಲಿ ಹ್ಯಾಟ್ಸ್ ಆಫ್ ಹೇಳ್ತೀನಿ ಸರ್. ಅವ್ರ ಮಕ್ಕಳನ್ನ ಸಾಯೋದಕ್ಕೆ ಬಿಟ್ಟು ನಮ್ಮಂಥ ಮಕ್ಕಳನ್ನ ಆ್ಯಕ್ಚುಲಿ ಇಲ್ಲಿ ಕಾಪಾಡ್ತಾ ಇದ್ರಲ್ಲ, ಸೊ ಅದಕ್ಕೆ ಏನು ಹೇಳೋಕ್ಕೆ ನಾವು ಆಗಲ್ಲ ಸರ್. ದರ್ ಇಸ್ ನೋ ವರ್ಡ್ಸ್. ಅದಕ್ಕೆ ನಾನು ಆ್ಯಕ್ಚುಲಿ ಮೊನ್ನೆ ಹೇಳಿದ್ದು ವ್ಯಾಲೆಂಟೈನ್ಸ್ ಡೇ ಎಲ್ಲ ತೆಗೆದುಬಿಟ್ಟು ಬ್ಲ್ಯಾಕ್ ಡೇ ಮಾಡಿ ಇದನ್ನು, ವ್ಯಾಲೆಂಟೈನ್ಸ್ ಡೇ ಎಲ್ಲ ತೆಗೆದುಬಿಟ್ಟು ಬ್ಲ್ಯಾಕ್ ಡೇ ಮಾಡಿ ಇದನ್ನು. ಬಟ್ ಆರ್ಡ್ರಲ್ಲ ಸರ್, ನನ್ನ ರಿಕ್ವೆಸ್ಟ್ ಅದು ನನ್ನ ಕಡೆಯಿಂದ ಸರ್ ಅಷ್ಟೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.